ನಮ್ಮ ಹಾಸನಲ್ಲಿ ಈ ಬೇಸಿಗೆಗೆ ಇದೇ ಬೆಸ್ಟ್ ಸೊಲ್ಯೂಷನ್. ನಮಸ್ಕಾರ ಹಾಸನ, ನಾವಿರೋದು ಕ್ವಾರ್ಟರ್ಸ್ ನಲ್ಲಿ. ಇಲ್ಲಿ ಸಿಕ್ಕಾಪಟ್ಟ ಬಿಸಿಲು ಹಾಗೆ ಧೂಳಿನ ಪ್ರಾಬ್ಲಮ್ ಇತ್ತು. ಅದಕ್ಕೆ ನಾವು ಸೊಲ್ಯೂಷನ್ ಹುಡುಕ್ಬೇಕಾದ್ರೆ ಅಂಜನಿ ಪುತ್ರ PVC ಸ್ಕ್ರೀನ್ ಬಗ್ಗೆ ಗೊತ್ತಾಯ್ತು. ಅವರು ನಮ್ಗೆ PVC ಸ್ಕ್ರೀನ್ ಬಗ್ಗೆ ತಿಳಿಸ್ಕೊಟ್ರು ಅಂಡ್ ಹೇಗೆ ಬಿಸಿಲು ಮಳೆ ಧೂಳಿಂದ ನಮ್ಮನ್ನ ಅದು ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರು. ಹಾಗೆ ಅದನ್ನ ಹಾಕ್ಸಿದ್ರೆ ನಮ್ಮ ಮನೆ ಬಾಗ್ಲು ಕೂಡ ಕ್ರ್ಯಾಕ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಅಂತಾನು ಹೇಳಿದ್ರು. ಸೊ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕಾಲ್ ಮಾಡಿ PVC ಸ್ಕ್ರೀನ್ ನ ಬುಕ್ ಮಾಡ್ಕೊಂಡೆ. ಅವರ ಟೀಮ್ ಡೈರೆಕ್ಟ್ ಆಗಿ ನಮ್ಮ ಮನೆಗೆ ಬಂದು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು. ದೆನ್ ಅವರು ಫ್ರೀ ಆಗಿ ನಮ್ಗೆ ಇನ್ಸ್ಟಾಲೇಷನ್ ಮಾಡ್ಕೊಟ್ರು. ನನಗ್ ಬೇಕಾದ ಕಲರ್ ನ ನಾನೇ ಸೆಲೆಕ್ಟ್ ಮಾಡಿದೆ. ಇವ್ರು ಯೂಸ್ ಮಾಡೋ ಮೆಟೀರಿಯಲ್ ಅಂಡ್ ಕಲರ್ ಕ್ವಾಲಿಟಿ ಎರಡೂ ಪ್ರೀಮಿಯಂ ಆಗಿದೆ. ಜೊತೆಗೆ ಇದಕ್ಕೆ ಇವರು 5 years ವಾರಂಟಿ ಪ್ಲಸ್ 1 year ಫ್ರೀ ಸರ್ವಿಸ್ ನ ಕೂಡ ಕೊಡ್ತಿದ್ದಾರೆ. ಈಗ ಎಷ್ಟೇ ಬಿಸಿಲು ಬಂದ್ರು, ಮಳೆ ಬಂದ್ರು, ಧೂಳ್ ಬಂದ್ರು ನಮ್ಮನೆ ಕಾರಿಡಾರ್ ಮುಂದೆ ನಾವು ಆರಾಮಾಗಿ ನಿಂತ್ಕೋಬಹುದು. ಹಾಗೆ ಇವರು ಆಲ್ ಓವರ್ ಕರ್ನಾಟಕ ಈ ಸರ್ವಿಸ್ ನ ಕೊಡ್ತಿದ್ದಾರೆ. ಅವರೇ ಮೆಜರ್ಮೆಂಟ್ ನ ತಗೊಂಡು ಕಮ್ಮಿ ಟೈಮ್ ನಲ್ಲಿ ನಿಮಗೆ ಇದನ್ನ ಇನ್ಸ್ಟಾಲ್ ಮಾಡ್ಕೊಡ್ತಾರೆ. ನೀವು ನಿಮ್ಮ ಮನೆಗೆ PVC ಸ್ಕ್ರೀನ್ ನ ಹಾಕ್ಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇವರು ಬೆಸ್ಟ್ ಸರ್ವಿಸ್ ನ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ.